ಉಡುಪಿಯ ಹೊಸಬದುಕು ಆಶ್ರಮದ ಆಶ್ರಯದಲ್ಲಿದ್ದ ಅಪರಿಚಿತ ವ್ಯಕ್ತಿಯ ವಿಳಾಸ ಪತ್ತೆಗೊಳಿಸಿ ಸಂಬಂಧಿಕರಿಗೆ ಹಸ್ತಾಂತರಿಸುವಲ್ಲಿ ಆಶ್ರಮದ ಉಸ್ತುವಾರಿಗಳಾದ ನಿತ್ಯಾನಂದ ಒಳಕಾಡು, ವಿನಯಚಂದ್ರ ರಾಜಶ್ರೀ ಅವರು ಯಶಸ್ವಿಯಾಗಿದ್ದಾರೆ. ಹಸ್ತಾಂತರಿಸಲ್ಪಟ್ಟ ಯುವಕನ ಹೆಸರು ರಂಜಿತ್, ಮಧ್ಯಪ್ರದೇಶದ ಬೋಫಾಲಿನ ನಿವಾಸಿ. ಕೆಲವು ದಿನಗಳ ಹಿಂದೆ ಯುವಕನು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಬೈಂದೂರು ಸಮೀಪ ಆಯತಪ್ಪಿ ಬಿದ್ದು ತಲೆಭಾಗಕ್ಕೆ ಗಂಭೀರ ಗಾಯಗಳಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದನು. ಮಾಹಿತಿ ತಿಳಿದ ಗಂಗೋಳಿ ಪೊಲೀಸ್ ಠಾಣೆಯ ಎಸ್ಐ ಹರೀಶ್ ಆರ್ ಅವರು ಗಾಯಾಳುವನ್ನು ರಕ್ಷಿಸಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲುಪಡಿಸಿದ್ದರು. ಚಿಕಿತ್ಸೆಯ ಬಳಿಕ ರಕ್ಷಿಸಲ್ಪಟ್ಟ ಯುವಕನಿಗೆ ಉಡುಪಿಯ ಹೊಸಬದುಕು ಆಶ್ರಮದಲ್ಲಿ ನೆಲೆ ಕಲ್ಪಿಸಲಾಗಿತ್ತು. ಆಶ್ರಮದ ಮೇಲ್ವಿಚಾರಕರು ಯುವಕನ ಬಳಿ ಇದ್ದ ಗುರುತು ಚೀಟಿಯಲ್ಲಿದ್ದ ವಿಳಾಸದ ಮೂಲಕ ಮನೆಯವರನ್ನು ಸಂಪರ್ಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆಲ್ಲ ಮೊನ್ನೆ ಬೆಂಗಳೂರಲ್ಲಿ ರಂಜಿತ್ ಎಂಬುವರು ರೈಲಿನಲ್ಲಿ ಆಯತಪ್ಪಿದ್ದ ಘಟನೆ ನಡೆದಿತ್ತು. ಆವಾಗ ಅಲ್ಲಿಯ ಗಂಗೋಳಿಯ ಪೊಲೀಸ್ನವರು ಅವನನ್ನು ರಕ್ಷಿಸಿ ಕುಂದಾಪುರ ಆಸ್ಪತ್ರೆಗೆ ದಾಖಲುಪಡಿಸಿದ್ರು. ದಾಖಲುಪಡಿಸಿದ ಅವರಿಗೆ ಹಣೆಗೆ ತುಂಬಾ ಗಾಯ ಆದ ಕಾರಣ ಆ ಸ್ಟಿಚ್ ಮಾಡಿದ ಮುಖಾಂತರ ಕುಂದಾಪುರಕ್ಕೆ ಸರಿಸಲಾಯಿತು. ಅಲ್ಲಿಂದ ಕುಂದಾಪುರದಿಂದ ನಮ್ಮ ಹೊಸಬದುಕು ಆಶ್ರಮಕ್ಕೆ ನಾವು ಇವತ್ತು ಅವರನ್ನು ರಕ್ಷಿಸಿ ಅವರ ಮನೆಯವರಾದ ಅಣ್ಣ ಮತ್ತು ತಮ್ಮ ಇವತ್ತು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ.